ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಬೇಡಿಕೆಯಲ್ಲಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಲೋಕಾರ್ಪಣೆಗೆ ಕೊನೆಗೂ ಕೂಡ ಅವಕಾಶ ಕೂಡಿ ಬಂದಿದೆ. ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಿಂದ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿ 2018ರಲ್ಲಿ ಪೂರ್ಣಗೊಂಡಿದ್ದ ಅಂಬೇಡ್ಕರ್ ಭವನ ಲೋಕಾರ್ಪಣೆ ಸಮಾರಂಭ ನಾಳೆ ನಡೆಯಲಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುಸಜ್ಜಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಸಮಾರಂಭದಲ್ಲಿ ಸಚಿವರುಗಳಾದ ಎಸ್ ಅಂಗಾರ ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಶಾಸಕರುಗಳು ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಉರಸೂರು ಬಳಿಯ ಅಂಗಡಿ ಗುಡ್ಡೆಯಲ್ಲಿ ಸುಮಾರು 17.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನದ ಕಾಮಗಾರಿಯ ಹಿನ್ನೆಲೆ 14 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರಾಗಿತ್ತು. ಸುಮಾರು 700 ಆಸನಗಳನ್ನು ಹೊಂದಿರುವ ಈ ಭವನ ಆಕರ್ಷಕ ವಿನ್ಯಾಸ ಹೊಂದಿದೆ. ಬೃಹತ್ ವೇದಿಕೆ, ಸಭೆ ಸಮಾರಂಭಗಳ ಜೊತೆಗೆ ರಂಗ ಚಟುವಟಿಕೆಗಳಿಗೆ ಉಪಯುಕ್ತವಾಗಲಿದೆ. ಈ ಭವನವನ್ನ ಸಮಾಜ ಕಲ್ಯಾಣ ಇಲಾಖೆಯಡಿ ನಿರ್ಮಾಣ ಮಾಡಿ ಕರ್ನಾಟಕ ಗೃಹ ಮಂಡಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 35,206 ಚದರ ಅಡಿ ವಿಸ್ತೀರ್ಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿಯೂ ಕೂಡ ಇರಲಿದೆ ಎಂದು ಕರ್ನಾಟಕ ಗೃಹ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೆ. ವಿಜಯಕುಮಾರ್ ಭಂಡಾರಿ ಹೇಳಿದ್ದಾರೆ. ಈ ಒಂದು ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಗೃಹ ಮಂಡಳಿಗೆ ಠೇವಣಿ ವಂತಿಕೆ ಆಧಾರದಲ್ಲಿ ನೀಡಿರುತ್ತಾರೆ. ಇದರ ಒಟ್ಟು ವಿಸ್ತೀರ್ಣ 1.62 ಎಕರೆ ಜಾಗ. ಇದರಲ್ಲಿ ಒಟ್ಟು ನಮಗೆ 35,206 ಸ್ಕ್ವೇರ್ ಫೀಟ್ ಬಿಲ್ಡಿಂಗನ್ನು ಕಟ್ಟಿರುತ್ತೇವೆ. ಇದರ ಕಾಸ್ಟ್ ಸಾಧಾರಣ 17.82 ಕೋಟಿ ಟೋಟಲ್. ಇದನ್ನು 2018ರಲ್ಲಿ ನಾವು ಕಂಪ್ಲೀಷನ್ ಮಾಡಿದ್ದೇವೆ. ಆದರೆ ಕಾರಣಾಂತರದಿಂದ ಈ ಕೋವಿಡ್ ಇದೆಲ್ಲ ಬಂದ ಕಾರಣದಿಂದ ಉದ್ಘಾಟನೆ ಮಾಡಲಿಕ್ಕೆ ಆಗಿಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಮಧ್ಯಾಹ್ನ 11:30 ಗಂಟೆಗೆ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಆಫೀಸು ಹಾಗೂ ತಾಲೂಕು ಮಟ್ಟದ ಕಚೇರಿಗಳು ಇಲ್ಲಿ ಬರ್ತವೆ. ಅದೇ ರೀತಿ ಸಾಧಾರಣ 750 ಜನಕ್ಕೂ ಆಸೀನರಾಗಬಲ್ಲಂಥ ಒಂದು ದೊಡ್ಡ ಸಭಾಂಗಣ ಇದೆ. ಸಾರ್ವಜನಿಕ ಫಂಕ್ಷನ್ಗಳಿಗೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮುಂದೆ ಅವರು ಅನುಮತಿ ಕೊಟ್ಟಲ್ಲಿ ಸಾರ್ವಜನಿಕ ಫಂಕ್ಷನ್ ಮಾಡುವ, ಮದುವೆ ಇಂಥ ಸಮಾರಂಭಗಳು ಮಾಡಲಿಕ್ಕೂ ಇದಾಗಿದೆ. ಮೇಜರಾಗಿ ಇದರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಒಳ್ಳೆಯದು ಮಾಡ್ಬೋದು. ಮೇಜರಾಗಿ ಇದರಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಅನುಕೂಲವಾದಂಥ ಒಂದು ಸ್ಥಳವಾಗಿದೆ ಇದನ್ನು ಮಾಡಲಿಕ್ಕೆ. ಮತ್ತು ವಿಶಾಲವಾದ ಪಾರ್ಕಿಂಗ್ ಸ್ಥಳ ಇದೆ. ಆದ್ದರಿಂದ ಮುಂದೆ ಸಾಂಸ್ಕೃತಿಕ ಚಟುವಟಿಕೆ ಮಾಡಿದರೆ ಎಷ್ಟೇ ಕಾರುಗಳು ಬಂದು ನಿಲ್ಲಕ್ಕೊಂದು ಸ್ಥಳಾವಕಾಶ ಇದೆ. ಹಾಗೆ ಡೈನಿಂಗ್ ಹಾಲನ್ನು ಪ್ರೊವೈಡ್ ಮಾಡಿದ್ವಿ. ಏನಾದರೂ ಸಾಂಸ್ಕೃತಿಕ ಚಟುವಟಿಕೆ ಆದಲ್ಲಿ ಅವರಿಗೆ ಫುಡ್ ಗಿಡ್ ವಿತರಣೆ ಮಾಡಲಿಕ್ಕೆ ಅದಕ್ಕೆಲ್ಲ ಫೆಸಿಲಿಟಿ ಇದೆ. ಹಾಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಇಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಬಿಲ್ಡಿಂಗಲ್ಲಿ.